ಬನ್ನಿ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಒಂದು ಅತ್ಯದ್ಭುತವಾದ ಮತ್ತು ಅಷ್ಟೇ ರೋಚಕವಾದ ಮೈಥಿಲಿ ಜಾನಪದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸುಮ್ಮನೆ ಯಾವುದೋ ಪ್ರಾಣಿಯ ಕಥೆ ಅಲ್ಲ, ಬದಲಾಗಿ ಅಸಾಧ್ಯವಾದ ಸವಾಲುಗಳನ್ನು ಎದುರಿಸಿ ನಿಂತ ಒಂದು ಸಣ್ಣ ಮೇಕೆಮರಿಯ ಸಾಹಸಗಾಥೆ. ಸರಿ, ಇದ್ರ ಬಗ್ಗೆ ಸ್ವಲ್ಪ ಆಳವಾದ ನೋಡೋಣ. ಒಂದು ಸಣ್ಣ ದುರ್ಬಲವಾದ ಮೇಕೆಮರಿ ಕಾಡಿನ ಅತ್ಯಂತ ಭಯಾನಕ ಮತ್ತು ಕ್ರೂರ ಮೃಗಗಳನ್ನು ಕೇವಲ ತನ್ನ ಬುದ್ಧಿವಂತಿಕೆಯಿಂದ ಸೋಲಿಸಲು ಸಾಧ್ಯನಾ? ಮೇಲ್ನೋಟಕ್ಕೆ ಇದು ಅಸಾಧ್ಯ ಅಂತಲೇ ನಮಗೆಲ್ಲ ಅನ್ಸತ್ತೆ ಅಲ್ವಾ? ಆದ್ರೆ ಬುದ್ಧಿ ಮತ್ತು ಚಾತುರ್ಯದಿದ್ರೆ ದೈಹಿಕ ಬಲವನ್ನ ಹೇಗೆ ಮೀರಿ ನಿಲ್ಲಬಹುದು ಅನ್ನೋದನ್ನ ಈ ಕಥೆ ನಮ್ಗೆ ಅತ್ಯಂತ ಅದ್ಭುತವಾಗಿ ತೋರಿಸಿಕೊಡುತ್ತೆ. ಈ ಸುಂದರವಾದ ಮೈಥಿಲಿ ಕಲಾಶೈಲಿಯನ್ನು ಗಮನಿಸಿದರೆ ನಮ್ಮೆದುರು ಒಂದು ಪ್ರಶಾಂತವಾದ ವಾತಾವರಣ ತೆರೆದುಕೊಳ್ಳುತ್ತೆ. ಇಲ್ಲಿ ತಾಯಿ ಮೇಕೆ ಮತ್ತು ಅದರ 4 ತಿಂಗಳ ಮುದ್ದಾದ ಮೇಕೆಮರಿ ಅತ್ಯಂತ ಪ್ರೀತಿಯಿಂದ ಜೀವಿಸ್ತಿರುವುದನ್ನ ನಾವು ನೋಡಬಹುದು. ಎಲ್ಲವೂ ಎಷ್ಟೊಂದು ಶಾಂತವಾಗಿದೆ. ಆದರೆ ಈ ಶಾಂತಿಯ ಹಿಂದೆ ಒಂದು ದೊಡ್ಡ ಬಿರುಗಾಳಿಯೇ ಕಾದಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನೋಡಿ, ಜೀವನ ಎಷ್ಟು ಬೇಗ ಬದಲಾಗಬಹುದು ಅಲ್ವಾ? ದುರ್ಗಾಪೂಜೆಯ ಹಬ್ಬ ಹತ್ತಿರ ಬರ್ತಿದ್ದ ಹಾಗೆ ಈ ಮುದ್ದಾದ ಮೇಕೆಮರಿಯ ಭವಿಷ್ಯ ಸಂಪೂರ್ಣ ಕತ್ತಲಾಗುತ್ತದೆ. ನಾಳಿನ ಪೂಜೆಯ ಬಲಿಗಾಗಿ ಅಂತಾನೇ ಒಬ್ಬರು ಬಂದು ಈ ಮೇಕೆಮರಿಯನ್ನು ಆಯ್ಕೆ ಮಾಡಿದ್ದಾರೆ. ಹಣ ಕೂಡ ಪಾವತಿಯಾಗಿದೆ. ಈ ಮೇಕೆಮರಿಯ ಬಳಿ ಉಳಿದಿರುವುದು ಕೇವಲ ಒಂದೇ ಒಂದು ರಾತ್ರಿ. ಸಾವು ಅಕ್ಷರಶಃ ಮನೆ ಬಾಗಿಲಿಗೆ ಬಂದು ನಿಂತಿದೆ. ತನ್ನ ಮಗುವಿನ ಪ್ರಾಣ ಉಳಿಸ್ಕೊಳ್ಳೋಕೆ ಬೇರೆ ಯಾವುದೇ ದಾರಿ ಕಾಣ್ದೆ ಆ ತಾಯಿ ಮೇಕೆ ಅತ್ಯಂತ ಹತಾಶೆಯಿಂದ ಒಂದು ಕಠಿಣ ನಿರ್ಧಾರಕ್ಕೆ ಬರ್ತಾಳೆ. ಕೂಡಲೇ ಕಾಡಿನ ಕಡೆ ಓಡಿಹೋಗು, ಇಲ್ಲದಿದ್ರೆ ನಾಳೆ ನಿನ್ನ ಬಲಿಯಾಗೋದು ಖಚಿತ ಅಂತ ಕಣ್ಣೀರ್ ಹಾಕುತ್ತಾಳೆ. ತನ್ನ ಮಗುವನ್ನಾದ್ರೂ ಬದುಕಿಸ್ಕೊಳ್ಬೇಕು ಅನ್ನೋದು ಒಬ್ಬ ತಾಯಿಯ ಕೊನೆಯ ಮತ್ತು ಅತಿ ದೊಡ್ಡ ಪ್ರಯತ್ನ. ಇದು ನಿಜಕ್ಕೂ ಎದೆಯೊಡೆಯುವಂತಹ ಸನ್ನಿವೇಶ. ತಾಯಿಯ ಮಾತನ್ನು ಅರ್ಥಮಾಡಿಕೊಂಡ ಆ ಪುಟ್ಟ ಮೇಕೆಮರಿ ತನ್ನ ಮನೆ, ಪರಿಚಯದ ವಾತಾವರಣ ಎಲ್ಲವನ್ನೂ ಬಿಟ್ಟು ಕಗ್ಗತ್ತಲ ಕಾಡಿನತ್ತ ಹೆಜ್ಜೆ ಹಾಕುತ್ತೆ. ಪರಿಚಯವೇ ಇಲ್ಲದ ಭಯಾನಕ ಕಾಡು. ಆದರೆ ನಾಳೆಯೇ ಸಾಯುವುದು ಖಚಿತವಾಗಿರುವಾಗ ಈ ಅನಿಶ್ಚಿತ ಕಾಡಿನ ಜೀವನವೇ ಎಷ್ಟೋ ಮೇಲು ಅಲ್ವಾ? ಇದು ನಮ್ಮ ಕಥಾನಾಯಕನ ಮೊದಲ ಅತಿದೊಡ್ಡ ಸಾಹಸ. ಹೀಗೆ ಕಾಲ ಉರಳಿದಂತೆ ಬದಲಾವಣೆಗಳು ಶುರುವಾಗ್ತವೆ. 1 ತಿಂಗಳು ಕಳೆಯುತ್ತೆ, ಆಮೇಲೆ 1 ವರ್ಷ. ಹೀಗೆ ಮಳೆ, ಚಳಿ, ಬಿಸಿಲು ಅನ್ನದೆ ಕಠಿಣ ಋತುಗಳನ್ನು ಎದುರಿಸ್ತಾ ಪ್ರಕೃತಿಯ ಮಡಿಲಲ್ಲಿ ಆ ಮೇಕೆಮರಿ ಸರಿಸುಮಾರು 3 ವರ್ಷಗಳನ್ನು ಕಳೆಯುತ್ತೆ. ಈ ಕಾಡಿನ ಸ್ವಾತಂತ್ರ್ಯ ಮತ್ತು ಕಠಿಣ ಸವಾಲುಗಳು ಆ ಮೇಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಆದರೆ ಆ ದೈಹಿಕ ಬದಲಾವಣೆ ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಅಂದು ಬಲಿಯಾಗಬೇಕಿದ್ದ ಆ ಪುಟ್ಟ, ದುರ್ಬಲ ಮೇಕೆಮರಿ ಈಗ ದಪ್ಪನಾದ ಗಡ್ಡ, ಬೃಹತ್ ಗಾತ್ರದ ಕೊಂಬುಗಳೊಂದಿಗೆ ಬತ್ತು ಆಗಿ ಮಾರ್ಪಟ್ಟಿದೆ. ಈಗ ಇದು ಬರೀ ಮೇಕೆಯಲ್ಲ, ತನ್ನೆಲ್ಲಾ ದೌರ್ಬಲ್ಯಗಳನ್ನು ಕಳಚಿಕೊಂಡು ನಿಂತಿರುವ ಒಂದು ಶಕ್ತಿಶಾಲಿ ಮತ್ತು ಬಲಿಷ್ಠ ಪ್ರಾಣಿ. ಈ ಹೊಸ ಶಕ್ತಿ ಮತ್ತು ಸ್ವಾತಂತ್ರ್ಯ ಬತ್ತುವಿಗೆ ಎಲ್ಲಿಲ್ಲದ ಆತ್ಮವಿಶ್ವಾಸವನ್ನು ತಂದುಕೊಟ್ಟಿರುತ್ತೆ. ಹೀಗೆ ಕಾಡಿನಲ್ಲಿ ಅಲಿಯುತ್ತಾ ಭತ್ತು ಒಂದು ಹೊಸ ಪ್ರದೇಶಕ್ಕೆ ಪ್ರವೇಶಿಸುತ್ತಾನೆ. ಆದ್ರೆ ಈ ಹೊಸ ಜಾಗದಲ್ಲಿ ಎಂತಹ ದೊಡ್ಡ ಅಪಾಯ ಕಾಯ್ತಿದೆ ಅನ್ನೋದು ಭತ್ತುವಿಗೆ ಅಂದಾಜಿರ್ಲಿಲ್ಲ. ಕಥೆಯ ಅಸಲಿ ರೋಚಕ ಘಟ್ಟ ಶುರುವಾಗೋದೇ ಇಲ್ಲಿ. ದಿಢೀರನೆ ಬತ್ತುವಿನೆದುರು ಕಾಡಿನ ಅತ್ಯಂತ ಭಯಾನಕ ಪ್ರಾಣಿ ಬಂದು ನಿಲ್ಲುತ್ತೆ. ಸಾಕ್ಷಾತ್ ಹುಲಿ. ಸಾಮಾನ್ಯ ಪರಿಸ್ಥಿತಿಯಲ್ಲಾಗಿದ್ರೆ ಯಾವುದೇ ಪ್ರಾಣಿ ಹುಲಿಯನ್ನು ಕಂಡು ಹೆದರಿ ಸಾಯುತ್ತಿತ್ತು. ಬತ್ತುವಿನೊಳಗೂ ಸ್ವಲ್ಪ ಭಯ ಮೂಡುತ್ತೆ, ಸಹಜ ಅಲ್ವಾ? ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಹುಲಿ ಕೂಡ ತಕ್ಷಣವೇ ದಾಳಿ ಮಾಡೋದಿಲ್ಲ. ಬದಲಾಗಿ ಬತ್ತುವಿನ ದಪ್ಪ ಗಡ್ಡ, ಆಕಾರ ಮತ್ತು ವಿಚಿತ್ರವಾದ ಆ ದೊಡ್ಡ ಕೊಂಬುಗಳನ್ನು ನೋಡಿ ಹುಲಿಗೆ ಒಳಗೆ ನಡುಕು ಶುರುವಾಗ್ಬಿಡುತ್ತೆ. ಇಂಥ ಪ್ರಾಣಿನ ಅದು ಹಿಂದೆಂದೂ ನೋಡಿರ್ಲಿಲ್ಲ. ತನ್ನೊಳಗಿನ ಹೆದರಿಕೆಯನ್ನ ಮುಚ್ಚಿಟ್ಟುಕೊಂಡು ರಾಜಗಾಂಭೀರ್ಯದಿಂದ ಹುಲಿ ಬತ್ತುವನ್ನು ಒಂದು ಕಾವ್ಯಾತ್ಮಕ ಶೈಲಿಯಲ್ಲಿ ಪ್ರಶ್ನಿಸುತ್ತೆ. ಹೆಸರಾಂತ ಗಡ್ಡ ಮತ್ತು ಮೀಸೆ, ನೀನು ಎಲ್ಲಿಂದ ಬಂದೆ ಅಂತ ಹೇಳು, ಇಲ್ಲವಾದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಗಮನಿಸಿ, ಈ ಪ್ರಶ್ನೆಯ ಹಿಂದಿರೋದು ಕೇವಲ ಆಶ್ಚರ್ಯವಲ್ಲ, ಬದಲಾಗಿ ಯಾರಿವನು ಅನ್ನೋ ಒಂದು ಆತಂಕ. ಈಗ ಬತ್ತುವಿನ ಸರದಿ. ತಾನು ದುರ್ಬಲ ಅಂತ ಸ್ವಲ್ಪ ತೋರಿಸ್ಕೊಂಡ್ರೂ ಸಾವು ಖಚಿತ ಅಂತ ತಿಳಿದ ಬತ್ತು ಅತ್ಯಂತ ನಾಟಕೀಯವಾಗಿ ಮತ್ತು ಧೈರ್ಯದಿಂದ ಉತ್ತರಿಸುತ್ತಾನೆ. ನಾನು ಸಿಂಹಗಳ ಜೊತೆ ಆಟವಾಡುತ್ತೇನೆ ಮತ್ತು ನನ್ನ ಹಸಿವು ನೀಗಲು ನನಗೆ 10 ಹುಲಿಗಳು ಬೇಕು, ಇಲ್ಲದಿದ್ದರೆ ನಾನು ಉಪವಾಸ ಇರಬೇಕಾಗುತ್ತೆ. ಎಂತಹ ಅದ್ಭುತವಾದ ಪ್ರತಿಕ್ರಿಯೆ ಅಲ್ವಾ ಇದು? ಕೇವಲ ತನ್ನ ಮಾತುಗಳ ಮೂಲಕವೇ ಎದುರಾಳಿಯ ಮನಸ್ಸಿನಲ್ಲಿ ಭಯದ ಬೀಜ ಬಿತ್ತುವ ಮಾಸ್ಟರ್ ಸ್ಟ್ರೋಕ್ ಇದು. ಬತ್ತುವಿನ ಆ ಅತಿಯಾದ ಆತ್ಮವಿಶ್ವಾಸ ಮತ್ತು ಭೀಕರವಾದ ಮಾತುಗಳನ್ನು ಕೇಳಿ ಹುಲಿ ಸಂಪೂರ್ಣವಾಗಿ ಬೆಚ್ಚಿಬೀಳುತ್ತೆ.
ಅಯ್ಯೋ, ಇದು ಯಾವುದೋ ಅಜೇಯವಾದ ರಾಕ್ಷಸ ಪ್ರಾಣಿ ಇರ್ಬೇಕು ಅಂತ ನಂಬಿದ ಕಾಡಿನ ರಾಜ ತನ್ನ ಪ್ರಾಣ ಉಳಿಸ್ಕೊಂಡ್ರೆ ಸಾಕೆಂದು ಅಲ್ಲಿಂದ ಕಾಲ್ಕೀಳುತ್ತಾನೆ. ದೈಹಿಕವಾಗಿ ಹೋರಾಟ ಮಾಡ್ದೆ ಕೇವಲ ತನ್ನ ಬುದ್ಧಿಯಿಂದ ಬತ್ತು ಗೆಲುವು ಸಾಧಿಸುತ್ತಾನೆ. ಹೀಗೆ ಪ್ರಾಣ ಭಯದಿಂದ ಓಡಿ ಹೋಗ್ತಿರುವ ಹುಲಿಗೆ ದಾರಿಯಲ್ಲೇ ಒಂದು ನರಿ ಎದುರಾಗುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಜಾನಪದ ಕಥೆಗಳಲ್ಲಿ ನರಿ ಯಾವಾಗ್ಲೂ ಕುತಂತ್ರ ಮತ್ತು ವಂಚನೆಯ ಸಂಕೇತ. ಕಾಡಿನ ರಾಜನೇಕೆ ಹೀಗೆ ಬೆವರು ಸುರಿಸ್ಕೊಂಡು ಓಡ್ತಿದ್ದಾನೆ ಅನ್ನೋದು ಆ ನರಿಗೆ ಆಶ್ಚರ್ಯ ತರುತ್ತೆ. ಮತ್ತು ಈ ಪರಿಸ್ಥಿತಿಯನ್ನು ತನ್ನ ಲಾಭಕ್ಕೆ ಬಳಸ್ಕೊಳ್ಳಲು ನರಿ ಮುಂದಾಗುತ್ತೆ. ಸಾಹಿತ್ಯದಲ್ಲಿ ಕಾವ್ಯಾತ್ಮಕ ನ್ಯಾಯ ಅಥವಾ ಪೊಯೆಟಿಕ್ ಜಸ್ಟಿಸ್ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆ. ಅಂದರೆ ಯಾರು ಮೋಸ ಮತ್ತು ಕುತಂತ್ರವನ್ನು ನಂಬಿರ್ತಾರೋ ಅವರ ಅದೇ ಗುಣಗಳು ಅವರ ಪತನಕ್ಕೆ ಕಾರಣವಾಗುವುದು. ಇಲ್ಲಿ ನರಿಯ ಕಥೆಯೂ ಹಾಗೇ ಆಗುತ್ತೆ. ತನ್ನ ಅತಿಯಾದ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಹೋದ ನರಿ ಬತ್ತುರಿನ ನಿಜವಾದ ಮತ್ತು ಆಳವಾದ ಜಾಣ್ಮೆಯ ಮುಂದೆ ಸೋಲೊಪ್ಪಕೊಳ್ಳಬೇಕಾಗುತ್ತೆ. ಮೋಸ ಯಾವಾಗಲೂ ಅಂತಿಮವಾಗಿ ಸೋಲುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ. ಸರಿ, ಹಾಗಾದ್ರೆ ಈ ಅದ್ಭುತ ಕಥೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಪಾಠಗಳೇನು ಅನ್ನೋದನ್ನ ಒಮ್ಮೆ ನೋಡೋಣ. ಕೇವಲ ದೈಹಿಕ ಬಲವಿದ್ದರೆ ಸಾಲದು, ಸರಿಯಾದ ಸಮಯದಲ್ಲಿ ಬುದ್ಧಿಯನ್ನು ಉಪಯೋಗಿಸುವುದು ಅತೀ ಮುಖ್ಯ. ಆತ್ಮವಿಶ್ವಾಸ ಅನ್ನೋದು ಎಂಥ ದೊಡ್ಡ ಆಯುಧ ಅಂದ್ರೆ ಅದು ಎದುರಾಳಿಯ ಅತಿ ದೊಡ್ಡ ಅಸ್ತ್ರವನ್ನು ಮಂಕಾಗಿಸುತ್ತೆ. ಬತ್ತುವಿನ ಚಾತುರ್ಯದ ಮಾತುಗಳು ಬಲಶಾಲಿ ಹುಲಿಯನ್ನೇ ಓಡಿಸಿತು ನೋಡಿ. ಮತ್ತು ಇದೆಲ್ಲಕ್ಕೂ ಅಡಿಪಾಯವಾಗಿದ್ದು ಮುಂಬರುವ ಅಪಾಯವನ್ನು ಮುಂಚಿತವಾನಿಯೇ ಅರಿತು ತನ್ನ ಮಗುವನ್ನು ರಕ್ಷಿಸಿದ ತಾಯಿಯ ಆ ದೂರದೃಷ್ಟಿ. ಅಂತಿಮವಾಗಿ ಈ ಕಥೆ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಸ್ವಲ್ಪ ಚಿಂತಿಸೋಣ. ನಮ್ಮೆಲ್ಲರ ಜೀವನದಲ್ಲೂ ಅಸಾಧ್ಯವೆನಿಸುವ, ನಮ್ಮನ್ನು ಹೆದರಿಸುವ ಸವಾಲುಗಳು ಎದುರಾಗುತ್ತಲೇ ಇರುತ್ತವೆ. ಆ ಸಮಯದಲ್ಲಿ ನಾವು ಭಯಪಡುವ ಬದಲು ಬತ್ತುವಿನ ಹಾಗೆ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯ ತಂತ್ರವನ್ನು ಬಳಸಿದರೆ ಎಂತಹ ದೊಡ್ಡ ಸಮಸ್ಯೆಯನ್ನಾದರೂ ಸುಲಭವಾಗಿ ಎದುರಿಸಬಹುದು ಅಲ್ವಾ? ಈ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಈ ವಿಶ್ಲೇಷಣೆ ನಮ್ಮೆಲ್ಲರಿಗೂ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತೇನೆ.